ನಮಸ್ತೆ ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ಎನ್ನ ಚಿತ್ರದ ಸಿನಿಮಾಟೋಗ್ರಫಿ ಸೀಕ್ರೆಟ್ ಅನ್ನು ಹೇಳಿದ್ವಿ. ಆದ್ರೆ ಇಂದಿನ ಸಂಚಿಕೆಯಲ್ಲಿ ಎನ್ನ ಮೂಡಿ ಬಂದ ರೀತಿಯನ್ನು ಹೇಳ್ತೀವಿ ಕೇಳಿ. ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ ಸಿನಿಮಾದ ಪಿನ್ ಟು ಪಿನ್ ಮಾಹಿತಿ ಇದೀಗ ನಿಮ್ಮ ಮುಂದೆ. ಯಂಗ್ ಅಂಡ್ ಎನರ್ಜೆಟಿಕ್ ಮೆಂಬರ್ ಇರೋ ವಿಶ್ವಣ್ಣನ ಎನ್ನ ಟೀಮ್ 2 ತಿಂಗಳಲ್ಲಿ ಕಥೆಯನ್ನು ತಿದ್ದಿ ತೀಡಿ ರಚಿಸಿದ್ರು. ಕತೆ ಹೇಗೋ ರೆಡಿ ಆಯ್ತು, ಆದ್ರೆ ಸ್ಕ್ರೀನ್ ಪ್ಲೇ ರೆಡಿ ಆಗ್ಬೇಕಲ್ವಾ? ಅದು ಬರೀ ಸ್ಕ್ರೀನ್ ಪ್ಲೇ ಮಾತ್ರವಲ್ಲ, ಇದ್ರ ಜೊತೆ ಸ್ಟೋರಿ ಬೋರ್ಡ್ ಅನ್ನು ರಚಿಸಿದ್ರು. ಇದಕ್ಕಾಗಿ ವಿಶ್ವಣ್ಣ ಅಂಡ್ ಟೀಮ್ ತೆಗೆದುಕೊಂಡಿದ್ದು ಬರೋಬ್ಬರಿ 4 ತಿಂಗಳು. ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಅದೇಗೋ ಚಿತ್ರಕಥೆ ಮತ್ತು ಸ್ಟೋರಿ ಬೋರ್ಡ್ ರೆಡಿ ಆಯ್ತು. ಅಷ್ಟಕ್ಕೂ ಈ ಟೆಕ್ನಿಕಲ್ ಟೀಮ್ ಅನ್ನು ಫೈನಲೈಸ್ ಮಾಡಲು ವಿಶ್ವಣ್ಣ ತೆಗೆದುಕೊಂಡಿದ್ದು ಬರೋಬ್ಬರಿ 2 ತಿಂಗಳು. ಕತೆ, ಚಿತ್ರಕಥೆ ಹಾಗೆ ಟೆಕ್ನಿಕಲ್ ಟೀಮ್ ರೆಡಿ ಆದ್ಮೇಲೆ ಲೊಕೇಶನ್ ಹಾಗೆ ಕಲಾವಿದರ ಆಯ್ಕೆಯಾಗಬೇಕಲ್ವೇ? ಯಸ್, ವಿಶ್ವಣ್ಣ ಅಂಡ್ ಟೀಮ್ ಮಂಗಳೂರಿನ ಸುತ್ತಮುತ್ತ ಕತೆಗೆ ಬೇಕಾಗುವಂತ ಲೊಕೇಶನ್ ಹುಡುಕಾಟಕ್ಕಾಗಿ 2 ತಿಂಗಳುಗಳ ಕಾಲ ಅಲೆದಾಡಿದ್ರು ಅಂದ್ರೆ ನೀವು ನಂಬಲೇಬೇಕು. ಕತೆಗೆ ಬೇಕಾಗುವಂತ ಲೊಕೇಶನ್ ಹೇಗೋ ಸಿಕ್ತು, ಇನ್ನು ಕಲಾವಿದರ ಆಯ್ಕೆ ಮಾಡ್ಬೇಕಲ್ವೇ? ಈ ಕಲಾವಿದರ ಆಯ್ಕೆ ಅಷ್ಟು ಸುಲಭವಾಗಿರ್ಲಿಲ್ಲ. ಕೋಸ್ಟಲ್ ವುಡ್ಗೆ ಏನೋ ಒಂದು ಹೊಸತನ ನೀಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಣ್ಣ ಹೊಸ ಪ್ಲಾನ್ ಮಾಡಿದ್ರು. ಈ ಪ್ಲಾನ್ ಪ್ರಕಾರವೇ ಕಲಾವಿದರ ಆಯ್ಕೆ ಮಾಡಲಾಯಿತು. ಇದಕ್ಕಾಗಿ ವಿಶ್ವಣ್ಣ ಅಂಡ್ ಟೀಮ್ ದೊಡ್ಡ ಸರ್ಕಸ್ ಅನ್ನೇ ಮಾಡಬೇಕಾಯಿತು. ಅಷ್ಟಕ್ಕೂ ವಿಶ್ವಣ್ಣ ಮಾಡಿರೋ ಆ ಪ್ಲಾನ್ ಏನು ಗೊತ್ತಾ? ಈ ಬಗ್ಗೆಯೂ ಹೇಳ್ತೀವಿ, ಅದು ನಾಳಿನ ಸಂಚಿಕೆಯಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.